ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಪಾಲಕ್ ಪರೋಟ ಮಾಡುವ ಅಂತ. ಅದಕ್ಕೆ ನೋಡಿ, ಪಾಲಕ್ ಕಟ್ ಮಾಡ್ಕೊಂಡಿದ್ದೇನೆ. ಇದು ಪಾಲಕ್, ಹಾಗೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆ ಈಗ ಇದರಲ್ಲಿ ನಾವು ಒಂದು ಹಿಡಿ ಒಂದು ಬೌಲಷ್ಟು, ಅಂದರೆ ನೋಡಿ ಇಷ್ಟು, ಇದನ್ನು ನಾನು ಮಿಕ್ಸಿ ಮಾಡಿಕೊಳ್ಬೇಕು, ಅಂದರೆ ರುಬ್ಬಿಕೊಳ್ಬೇಕು. ಇಷ್ಟು ಸಾಕು. ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ, ತುಂಬಲ್ಲ, ಸ್ವಲ್ಪ. ಹಾಗೆ ನಾವು ಅದಕ್ಕೆ ಉಪ್ಪು ಹಾಕಬೇಕಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ ರುಬ್ಬುವಾಗಲೇ. ಹಾಗೆ 1 ಸ್ಪೂನು ಜೀರಿಗೆ ಇದು ರುಬ್ಬುವುದಕ್ಕೆ ಹಾಕ್ಕೊಳ್ತೇನೆ. ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ. 2 ಕಪ್ಪು ಗೋಧಿ ಹಿಟ್ಟು. ಅದಕ್ಕೆ ಈಗ ನಾವು ರುಬ್ಬಿದಂಥ ಮಸಾಲನ್ನು ಹಾಕ್ಕೊಳ್ಳೋಣ. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ, ಅಡಿಗೆ ಎಣ್ಣೆ. ಈಗ ಇದನ್ನು ಕಲಸಿಕೊಳ್ಬೇಕು. ಇದನ್ನು ಚೆನ್ನಾಗಿ ಚಪಾತಿ ಹದಕ್ಕೆ ಕಲಸಿಕೊಳ್ಬೇಕು. ಈಗ ಕಲಸಿ ಆಯಿತು. ಇದನ್ನೀಗ ಒಂದು 10 ನಿಮಿಷ ನಾವು ಮುಚ್ಚಿಡುವ. ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. 1 ಸ್ಪೂನು ಜೀರಿಗೆ ಹಾಕ್ಕೊಳ್ತೇನೆ. ಒಂದು ಅರ್ಧ ಸ್ಪೂನ್ ಬಡಸೊಪ್ಪು. ಅದಕ್ಕೆ ಕಟ್ ಮಾಡಿಕೊಂಡಂಥ 2 ನೀರುಳ್ಳಿ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಯಿತು. ತುಂಬ ಏನು ಕೆಂಪಾಗೋದು ಬೇಡ. ಅದಕ್ಕೆ ನಾವು ಕಟ್ ಮಾಡಿಕೊಂಡಂಥ 2 ಕಾಯಿ ಮೆಣಸು, ಹಾಗೆ ನಾನಿಲ್ಲಿ ಸಣ್ಣ ಸಣ್ಣದು 2 ಟೊಮೆಟೊ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಬೇಕು ಅಂತಿಲ್ಲ. ಹಾಗೆ ಸ್ವಲ್ಪ ಬೆಲ್ಲ. ಸ್ವಲ್ಪ ಅರಶಿನ. ಒಂದು ಅರ್ಧ ಟೀ ಸ್ಪೂನು ಮೆಣಸಿನ ಪುಡಿ. 2 ಮೆಣಸು ಹಾಕೊಂಡಿದ್ದೇವಲ್ಲ, ಹಾಗಾಗಿ ಮೆಣಸಿನ ಪೌಡ್ರ್ ಸ್ವಲ್ಪ ಸಾಕು. ಖಾರ ಬೇಕಿದ್ದವ್ರು ಜಾಸ್ತಿ ಹಾಕೊಳ್ಳಿ. ಆಗ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೇವೆ ನಾವು. ಈಗ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಾದಷ್ಟು ಇಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು. ಈಗ ಪಾಲಕ್ ಸೊಪ್ಪು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ,
ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಈಗ ಸೇರಿಸ್ಕೊಳ್ಳೋಣ. ಇದಕ್ಕೆ ಅಂತ ನೀರು ಬೇಕಾಗುವುದಿಲ್ಲ. ಸ್ವಲ್ಪ ಮುಚ್ಚಳ ಮುಚ್ಚಿ ಸರಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಲ್ಲಿಗೆ ಬೇಯಲಿಕ್ಕೆ ಬಿಡೋಣ. ನೋಡಿ ಇಷ್ಟಾದರೆ ಸಾಕು. ಇದನ್ನು ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನಾವು ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಒಂದು ಪ್ಲೇಟ್ ಮೇಲೆ ಒಂದು ಎಲೆ ಹಾಕ್ಕೊಂಡಿದ್ದೀನಿ ನಾನು. ಈಗ ನಾವು ಇಟ್ಟೊಂದು 10ರಿಂದ 15 ನಿಮಿಷ ಆಯಿತು. ನೋಡಿ ತುಂಬ ಚೆನ್ನಾಗಿ ಇದೆ. ಈಗ ಇದನ್ನು ನಾವು ತಟ್ಟಿಕೊಳ್ಬೇಕು. ಈಗ ಸ್ವಲ್ಪ ಚಟ್ಟೆ ಮಾಡ್ತೇನೆ. ಹೀಗೆ ಕೈಯಲ್ಲಿ ಸ್ವಲ್ಪ ಚಟ್ಟೆ ಮಾಡ್ತೀನಿ. ಏನು ಪಾಲಕ್ದು ನಾವು ಮಾಡಿದ್ದೇವಲ್ಲ ಇದನ್ನು ಇದರೊಳಗೆ ಇಟ್ಕೊಳ್ಳೋಣ. ಈಗ ಇದು ಕವರ್ ಮಾಡಬೇಕು ನಾವು. ನೋಡಿ ಹೀಗೆ ಇದನ್ನು ಈಗ ತಟ್ಟಿಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ನಾವು ತಟ್ಟಿದಂಥ ಪರೋಟನ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಹೀಗೇನು ತಟ್ಟಿ ಮಾಡ್ಬೋದು. ನೋಡಿ ಇದಕ್ಕೆ ಮಸಾಲೆ ಹಾಕ್ಕೊಂಡು ನಾವು ಮತ್ತೆ ಫೋಲ್ಡ್ ಮಾಡೋದಾಗಿ ಮಾಡ್ಬೋದು. ಇದೇ ರೀತಿ ಎಲ್ಲದನ್ನ ಮಾಡಿಕೊಳ್ತೇನೆ. ನೋಡಿ ಪಾಲಕ್ ಪರೋಟ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಅಡಿ ಸೈಡ್ ಮೇಲೆ ಸೈಡೆಲ್ಲ ಕರೆಕ್ಟಾಗಿ
ಬೇಯಬೇಕು ನೋಡಿ. ಒಳಗೆಲ್ಲ ಮಸಾಲೆ ಆಗಿ ಅದೇ ಪಾಲಕ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.